ಎಸ್ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಚೈತನ್ಯ ಚರಿತಾಮೃತ ಕ್ಲಾಸಿಗೆ ಸ್ವಾಗತ ಸುಸ್ವಾಗತ. ಚೈತನ್ಯ ಚರಿತಾಮೃತ ಮಧ್ಯಲೀಲ ಅಧ್ಯಾಯ 9 ಶ್ಲೋಕ 289. ಶ್ರೀಪಾದರ ಮೋರ ಗೋಸಾನಿರ ಸಂಬಂಧ ತಾವಿನಾ ಅನ್ಯತ್ರ ನಾಹಿ ಏ ಪ್ರೇಮರ ಗಂಧ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾನಂದ ಭಕ್ತಿವೇದ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜೈ. ಪೂಜ್ಯರೇ, ನಿಜವಾಗಿಯೂ ನೀವು ಮಾಧವಪುರಿಗಳಿಗೆ ಸಂಬಂಧಿಕರು. ಅವರಿಲ್ಲದೆ ಪರಮ ಸಂತೋಷಕ್ಕೆ ಸುವಾಸನೆ ಇರುವುದಿಲ್ಲ. ಭಾವಾರ್ಥ ನೋಡುವ. ನಿನ್ನೆ ನಾವು ಓದಿದ್ದೇವೆ, ಇನ್ನೊಮ್ಮೆ ನಾನು ಓದ್ತಾ ಇದ್ದೇನೆ. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಅಭಿಪ್ರಾಯಪಟ್ಟಿದ್ದಾರೆ. ಪೂಜ್ಯ ಶ್ರೀಪಾದ ಲಕ್ಷ್ಮೀಪತಿ ತೀರ್ಥರು ಬರುವವರೆಗೂ ಮಧ್ವಾಚಾರ್ಯ ಗುರುಪರಂಪರೆಯಲ್ಲಿ ಶ್ರೀಕೃಷ್ಣನ ಒಬ್ಬನೇ ಆರಾಧಿಸಿದ್ದರು. ಶ್ರೀಲ ಮಾಧವೇಂದ್ರ ಪುರಿಗಳು ರಾಧಾ ಮತ್ತು ಕೃಷ್ಣ ಇವರಿಬ್ಬರ ಪೂಜೆಯನ್ನು ಸ್ಥಾಪಿಸಿದರು. ಈ ಕಾರಣಕ್ಕಾಗಿ ಶ್ರೀ ಮಾಧವೇಂದ್ರ ಪುರಿಗಳನ್ನು ದೈವೋನ್ಮಾದದ ಪ್ರೇಮದಲ್ಲಿ ಅರ್ಚನೆಯ ಮೂಲ ಬೇರು ಎಂದು ಸ್ವೀಕರಿಸಿದ್ದಾರೆ. ಮಾಧವೇಂದ್ರ ಪುರಿಗಳ ಗುರುಪರಂಪರೆಗೆ ಸಂಬಂಧ ಇರುವ ವಿನಃ ದೈವೋನ್ಮಾದ ಪ್ರೀತಿಯ ಲಕ್ಷಣಗಳನ್ನು ಜಾಗೃತಗೊಳಿಸುವುದು ಸಾಧ್ಯವಿಲ್ಲ. ಈ ಸಂಬಂಧದಲ್ಲಿ ಗೋಸಾಯಿ ಅನ್ನುವ ಶಬ್ದ ಅರ್ಥವತ್ತಾಗಿದೆ. ಪರಮ ದೇವತ ಪುರುಷನಿಗೆ ಸಂಪೂರ್ಣವಾಗಿ ಅರ್ಪಿಸಿಕೊಂಡ ಗುರುವಿಗೆ ದೇವರ ಸೇವೆಯೇ ಮುಖ್ಯವಿತ್ತು. ಬೇರೆ ಯಾವ ಕಾರ್ಯವನ್ನು ಅವರು ಮಾಡುವುದಿಲ್ಲ. ಅವರನ್ನು ಪರಮಹಂಸರು ಶ್ರೇಷ್ಠರೆಂದು ಅನ್ನುತ್ತಾರೆ. ಪರಮಹಂಸನು ಇಂದ್ರಿಯ ತುಷ್ಟಿಯ ಬಗ್ಗೆ ಯಾವ ಕಾರ್ಯವನ್ನು ರೂಪಿಸುವುದಿಲ್ಲ, ಏಕೆಂದರೆ ಅವನು ದೇವರ ಇಂದ್ರಿಯಗಳನ್ನು ತುಷ್ಟಿಗೊಳಿಸುವಲ್ಲಿ ಆಸಕ್ತಿಯನ್ನು ತೋರಿಸುತ್ತಾನೆ. ಯಾರಿಗೆ ಈ ರೀತಿ ಇಂದ್ರಿಯಗಳ ಮೇಲೆ ನಿಯಂತ್ರಣವಿರುತ್ತದೆಯೋ ಅವನೇ ಗೋಸಾಯಿ ಅಥವಾ ಗೋಸ್ವಾಮಿ. ಇಂದ್ರಿಯಗಳ ಒಡೆಯ. ಪ್ರಭುವಿನ ಸೇವೆಯಲ್ಲಿ ತೊಡಗದೆ ಇದ್ದರೆ ಇಂದ್ರಿಯಗಳನ್ನು ನಿಗ್ರಹಿಸುವುದು ಸಾಧ್ಯವಿಲ್ಲ. ಆದ ಕಾರಣ ಇಂದ್ರಿಯಗಳ ಮೇಲೆ ನಿಯಂತ್ರಣವಿರುವ ಸದ್ಗುರುವು ದೇವರ ಸೇವೆಯಲ್ಲಿ ದಿನದ 24 ಗಂಟೆ ತೊಡಗಿಕೊಂಡಿರುತ್ತಾನೆ. ಅದರಿಂದ ಅವನನ್ನು ಗೋಸಾಯಿ ಅಥವಾ ಗೋಸ್ವಾಮಿ ಎಂದು ಕರೆಯಬಹುದು. ಗೋಸ್ವಾಮಿಯ ಪದವಿ ತಲೆತಲಾಂತರದಿಂದ ಬರುವುದಿಲ್ಲ. ಅದನ್ನು ಸದ್ಗುರು ಒಬ್ಬನಿಗೆ ಮಾತ್ರ ನೀಡಬಹುದು. ಶ್ರೀಲರೂಪ, ಸನಾತನ, ಭಟ್ಟ ರಘುನಾಥ, ಶ್ರೀಜೀವ, ಗೋಪಾಲ ಭಟ್ಟ ಮತ್ತು ದಾಸ ರಘುನಾಥ ಅನ್ನುವ 6 ಶ್ರೇಷ್ಠ ಗೋಸ್ವಾಮಿಗಳಿದ್ದಾರೆ. ಇವರಲ್ಲಿ ಯಾರಿಗೂ ಗೋಸ್ವಾಮಿ ಪದವಿಯು ಆನುವಂಶಿಕವಾಗಿ ಬಂದಿರುವುದಿಲ್ಲ. ಎಲ್ಲ ವೃಂದಾವನ ಗೋಸ್ವಾಮಿಗಳು ಸದ್ಗುರುಗಳಿದ್ದು ದೇವರ ಸೇವೆಯ ಉಚ್ಚ ಮಜಲಿನಲ್ಲಿ ಇರುತ್ತಾರೆ. ಅಂತಲೇ ಅವರನ್ನು ಗೋಸ್ವಾಮಿಗಳು ಎಂದು ಕರೆಯಲಾಗುತ್ತದೆ. ವೃಂದಾವನದ ಎಲ್ಲ ದೇವಾಲಯಗಳು ಖಂಡಿತ ಈ 6 ಜನ ಗೋಸ್ವಾಮಿಗಳಿಂದಲೇ ಆರಂಭವಾಗಿವೆ. ಅನಂತರ ದೇವಾಲಯಗಳ ಪೂಜೆಯನ್ನು ಗೋಸ್ವಾಮಿಗಳ ಮನೆಯ ಗೃಹಸ್ಥ ಶಿಷ್ಯರಿಗೆ ವಹಿಸಿಕೊಡಲಾಯಿತು. ಅಂದಿನಿಂದ ಗೋಸ್ವಾಮಿ ಪದವಿಯನ್ನು ಆನುವಂಶಿಕವಾಗಿ ಬಳಸಿಕೊಳ್ಳಲಾಯಿತು. ಆದಾಗ್ಯೂ ಯಾರು ಚೈತನ್ಯ ಮಹಾಪ್ರಭುಗಳ ಪಂಥವಾದ ಕೃಷ್ಣ ಪ್ರಜ್ಞೆಯ ಚಳವಳಿಯನ್ನು ವೃದ್ಧಿ ಮಾಡುತ್ತಾ ಹೋಗುತ್ತಾರೋ ಹಾಗೂ ಯಾರು ಇಂದ್ರಿಯಗಳನ್ನು ನಿಗ್ರಹಿಸುತ್ತಾರೋ ಅವರನ್ನಷ್ಟೇ ಗೋಸ್ವಾಮಿಗಳು ಎಂದು ಕರೆಯಬಹುದು. ದುರ್ದೈವದಿಂದ ಆನುವಂಶಿಕವಾಗಿ ಈ ಪದವಿ ಪದ್ಧತಿ ನಡೆದು ಬಂದಿದೆ. ಆದ ಕಾರಣ ಹಲವಾರು ಪ್ರಸಂಗಗಳಲ್ಲಿ ಶಬ್ದ ನಿಷ್ಪತ್ತಿಯನ್ನು ಅರ್ಥ ಮಾಡಿಕೊಳ್ಳದೆ ಈ ಪದವಿಯ ದುರುಪಯೋಗ ನಡೆದಿದೆ. ಎಸ್ ಹರೇ ಕೃಷ್ಣ. ಎಸ್ ಯಾರು ಹೇಳ್ತೀವಿ? ಭಾವಾರ್ಥದಲ್ಲಿ ಎಂತ ಹೇಳ್ತಿದ್ದಾರೆ? ಭಾವಾರ್ಥದಲ್ಲಿ ಎಂತ ಹೇಳ್ತಿದ್ದಾರೆ? ಹರೇ ಕೃಷ್ಣ. ಎಸ್ ಗೀತಾ ಮೋಹನ್ ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಪ್ರಭುಜಿ.
ಇಲ್ಲಿ ಮಾಧವೇಂದ್ರ ಪುರಿಗಳ ಬಗ್ಗೆ ಹೇಳ್ತಾ ಇದ್ದಾರೆ, ಮತ್ತೆ ಗೋಸ್ವಾಮಿಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅವರಲ್ಲಿದ್ದಂತಹ ದೈವೋನ್ಮಾದ ಪ್ರೀತಿಯ ಲಕ್ಷಣಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಯಾರೆಲ್ಲ ಗೋಸ್ವಾಮಿಗಳು ಮತ್ತೆ ಮಾಧವೇಂದ್ರ ಪುರಿ ಅಂತವರು ಹೇಗಿದ್ರು ಅಂತಂದ್ರೆ, ಅವರಿಗೆ ಭಗವಂತನ ಭಕ್ತಿ ಮತ್ತೆ ಅವನ ಸೇವೆಯಲ್ಲಿ 24 ಗಂಟೆ ಹೇಗೆ ಮಗ್ನರಾಗಿರ್ತಾ ಇದ್ರು ಅಂದ್ರೆ, ನಾವು ಯಾವಾಗ ಯಾವ ಒಂದು ಭೌತಿಕ ವಿಷಯಗಳಿಗಾಗಿ ಅಂದ್ರೆ ಖಾನಾ ಮಕಾನ್ ಮತ್ತೆ ಕಪಡ ಅಂತ ಅದಕ್ಕಾಗಿ ನಾವು ಇಡೀ ಜೀವನನೇ ಕಳೆದ್ ಬಿಡ್ತೀವಿ. ಅವೆಲ್ಲವನ್ನು ಕೂಡ ಅವರು ಪಕ್ಕಕ್ಕೆ ಇಟ್ಟು ಬರೀ ಭಗವಂತನ ಸೇವೆಯಲ್ಲಿಯೇ ಅವರು ಇಡೀ ಜೀವನವನ್ನ ಕಳೀತಾರೆ. ಮತ್ತೆ ಅದು ಹೇಗೆ ಅವರಿಂದ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂದ್ರೆ, ಅದು ದೈವೋನ್ಮಾದದ ಪ್ರೀತಿಯ ಲಕ್ಷಣ ಅವರಲ್ಲಿದ್ದದ್ದು. ಮತ್ತೆ ಅಂತಹ ಗೋಸ್ವಾಮಿಗಳು ಯಾರಿದ್ದಾರೆ ಅಂದ್ರೆ, ಅವರು ಅಂದ್ರೆ ಕೃತಕವಾಗಿ ಅಲ್ಲದೆ ಅಂದ್ರೆ ತಾನಾಗಿಯೇ ಅವರು ಭಗವಂತನ ಕಡೆ ಇರೋದ್ರಿಂದ ಈ ಇಂದ್ರಿಯ ವಿಷಯಗಳು ಅವರನ್ನ ಯಾವುದೇ ರೀತಿ ಬಾಧಿಸೋದಿಲ್ಲ. ಅವರು ಇಂದ್ರಿಯಗಳನ್ನ ಆಗ್ಲೇ ಅವರು ಗೆದ್ದಿದ್ದಾರೆ. ಆ ರೀತಿ ಯಾರಿದ್ದಾರೆ ಅವರನ್ನ ಮಾತ್ರನೇ ನಾವು ನಿಜವಾಗ್ಲೂ ಗೋಸ್ವಾಮಿಗಳಂತ ಕರಿಬೇಕು. ಆದ್ರೆ ಈಗ ಅದು ಅನುವಂಶಿಕವಾಗಿ ಬರೋದಿಕ್ಕೆ ಪ್ರಾರಂಭ ಆಗಿದೆ. ಅದೊಂದು ದುರ್ದೈವ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಎಸ್ ಮಧುಮಯಿ ಕೃಷ್ಣಕಾಂತ ದೇವಿ ದಾಸಿ. ಎಸ್ ಹೇಳಿ. ಹರಿಕೃಷ್ಣ ಪ್ರಭುಜಿ, ಇಲ್ಲಿ ಇನ್ನೊಂದು ವಿಚಾರ ಹೇಳಿದ್ದಾರೆ. ಅದು ಮಾಧವೇಂದ್ರ ಪುರಿಗಳ ಕಾಲದಿಂದ ರಾಧಾಕೃಷ್ಣ ವಿಗ್ರಹವನ್ನ ಅರ್ಚನೆ ಮಾಡೋದು ಪ್ರಾರಂಭ ಆಯ್ತು. ಅದಕ್ಕೆ ಮೊದಲು ಈ ಮಧ್ವ ಪರಂಪರೆಯಲ್ಲಿ ಬರೀ ಕೃಷ್ಣ ವಿಗ್ರಹ ಅಷ್ಟೇ ಮಾಡ್ತಾ ಇದ್ರು ಅರ್ಚನೆಯನ್ನ ಅಂತ ಹೇಳಿದ್ದಾರೆ. ಆಮೇಲೆ 6 ಗೋಸ್ವಾಮಿಗಳ ಬಗ್ಗೆ ಹೇಳಿದ್ದಾರೆ. ಅಂದ್ರೆ ಯಾರು ಇಂದ್ರಿಯ ನಿಗ್ರಹವನ್ನು ಮಾಡಿದ್ದಾರೆ ಅವರು ಮಾತ್ರ ಗೋಸ್ವಾಮಿ ಆಗ್ಲಿಕ್ಕೆ 6 ಇಂದ್ರಿಯ ನಿಗ್ರಹ ಮಾಡಿದವರು ಸಾಧ್ಯ. ಇಲ್ಲದಿದ್ರೆ ಗೋಸ್ವಾಮಿ ವಂಶ ಪಾರಂಪರ್ಯದಿಂದ ಬರೋದಿಲ್ಲ. ಅದರಲ್ಲಿಯೂ 6 ಜನ ವೃಂದಾವನದ ಗೋಸ್ವಾಮಿಗಳ ಬಗ್ಗೆ ಹೇಳಿದ್ದಾರೆ. ಅವರೆಲ್ಲ ಪರಮಹಂಸ ಸ್ಥಿತಿಯಲ್ಲಿ ಇದ್ದವರು. ಹಾಗಾಗಿ ಆ ಸ್ಥಿತಿಯಲ್ಲಿ ಮಾತ್ರ ನಮಗೆ ಯಾರು ಚೈತನ್ಯ ಮಹಾಪ್ರಭುಗಳ ಒಂದು ಇದನ್ನ ಚಳುವಳಿ ಕೃಷ್ಣ ಪ್ರಜ್ಞೆಯನ್ನ ಅವರು ಹರಡ್ತಾರೆ ಮತ್ತು 6 ಇಂದ್ರಿಯಗಳನ್ನ ನಿಗ್ರಹಿಸಿದ್ದಾರೆ, ಅವರು ಮಾತ್ರ ಗೋಸ್ವಾಮಿ ಆಗ್ಲಿಕ್ಕೆ ಸಾಧ್ಯ. ವಂಶ ಪಾರಂಪರಿಕವಾಗಿ ಅಲ್ಲ, ಆದರೆ ಇದರ ದುರ್ಬಳಕೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಧನ್ಯವಾದಗಳು. ಓಕೆ, ಹರೇ ಕೃಷ್ಣ. ಈಗ ನಾನು ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಉದಾಹರಣೆ ಹೇಳಿ, ಇದು ಉದಾಹರಣೆ ಶ್ರೀನಿವಾಸ್ ಆಚಾರ್ಯ, ಗೋಪಾಲ್ ಭಟ್ ಗೋಸ್ವಾಮಿ ಶಿಷ್ಯ. ಈ ಯಾವುದಲ್ಲಿ ಶ್ರೀಕೃಷ್ಣ ಚೈತನ್ಯ ಪ್ರಭು ದೋಯ ಕರೋ ಮೋರೆ ತುಮ ಬಿನಾ ಕೆ ದಯಾಲು ಜಗತ್ ಸಂಸಾರೇ. ಇದರಲ್ಲಿ ಲಾಸ್ಟ್ ಪ್ಯಾರ, ದೋಯ ಕರೋ ಶ್ರೀ ಆಚಾರ್ಯ ಪ್ರಭು ಶ್ರೀನಿವಾಸ ರಾಮಚಂದ್ರ ಸಂಗಮಗೆ ನರೋತ್ತಮದಾಸ. ದೋಯ ಕರೋ ಶ್ರೀ ಆಚಾರ್ಯ ಪ್ರಭು ಶ್ರೀನಿವಾಸ. ಹಾಗೆ ಅವರ ಬಗ್ಗೆ ನಾನು ಸ್ವಲ್ಪ ಹೇಳ್ತೇನೆ, ಯಾಕೆಂದ್ರೆ ಅದು ಇದಕ್ಕೆ ರಿಲೇಟ್ ಆಗ್ತದೆ, ಈ ಗೋಸ್ವಾಮಿಗಳ ಬಗ್ಗೆ. ಒಮ್ಮೆ ಶ್ರೀನಿವಾಸಾಚಾರ್ಯ ಲೀಲಾ ಸ್ಮರಣೆಗೆ ಹೋಗ್ತಾರೆ. ದೇಹ ಉಂಟು ಅಲ್ಲೇ, ಆದ್ರೆ ಹೇಗೆ ಗೋಪೀಸ್ ಎಲ್ಲ ಮನೆಯಲ್ಲಿ ಅವ್ರ ದೇಹ ಅಲ್ಲೇ ಉಂಟು, ಆದ್ರೆ ಅವರು ಕೃಷ್ಣನೊಟ್ಟಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇದು ತುಂಬಾ ಉನ್ನತ ಮಟ್ಟದ್ದು ಅಂತ ಹೇಳುವಂಥದ್ದು, ತುಂಬಾ ಉನ್ನತ ಮಟ್ಟದ ಭಕ್ತಿ. ಅದೇ ಶ್ರೀನಿವಾಸಾಚಾರ್ಯ ಅಲ್ಲಿದ್ದಾರೆ, ಊರಿನವರಿಗೆಲ್ಲ ಟೆನ್ಷನ್, ಕೂತಲ್ಲೇ ಇದ್ದಾರೆ. ಆದ್ರೆ ಇವರು ಎಲ್ಲಿಗೆ ಹೋಗಿದ್ದಾರೆ? ವೃಂದಾವನಕ್ಕೆ ಹೋಗಿದ್ದಾರೆ. ಬೆಂಗಾಲದಲ್ಲಿ ಇದ್ದಾರೆ, ಕೂತ್ಕೊಂಡಿದ್ದಾರೆ, ಸೀದಾ ಅಲ್ಲಿ ಹೋಗಿದ್ದಾರೆ ಇಲ್ಲಿಗೆ. ಮತ್ತೆ ಎಲ್ಲರೂ ಅವರ ಶಿಷ್ಯ ರಾಮಚಂದ್ರನಿಗೆ ತಿಳಿಸ್ತಾರೆ. ರಾಮಚಂದ್ರ ಇರುವುದಿಲ್ಲ, ಮತ್ತೆ ಕಡೆಗೆ ಅಲ್ಲಿಗೆ ಬರ್ತಾರೆ. ಬಂದ ಮೇಲೆ ಅವರು ಕೂಡ ಕೂತ್ಕೊಳ್ತಾರೆ, ಅವರು ಕೂಡ ಹೋಗ್ತಾರೆ ಲೀಲಾ ಸ್ಮರಣ. ಹೋಗುವುದೆಲ್ಲಿಗೆ? ವೃಂದಾವನಕ್ಕೆ. ವೃಂದಾವನದಲ್ಲಿ ಯಮುನಾ ತೀರದಲ್ಲಿ ರಾಧಾರಾಣಿಯ ರಿಂಗ್ ಕಳೆದು ಹೋಗ್ತದೆ, ಹುಡುಕ್ತಾ ಇರ್ತಾರೆ. ಎಲ್ಲ ಯಾರು ಗೋಸ್ವಾಮಿಗಳು ಎಲ್ಲರೂ, ರಾಧಾರಾಣಿ ಎಲ್ಲ ಅಸೋಸಿಯೇಟ್ ಎಲ್ಲ ಹುಡುಕ್ತಾ ಇದ್ದಾರೆ. ಕಡೆಗೆ
ಆ ರಿಂಗ್ ರಾಮಚಂದ್ರನಿಗೆ ಸಿಗ್ತದೆ. ರಾಮಚಂದ್ರ ಶ್ರೀನಿವಾಸಾಚಾರ್ಯ ಅವನ ಗುರುವಿಗೆ ಕೊಡ್ತಾನೆ, ಶ್ರೀನಿವಾಸ ಆಚಾರ್ಯ ಅವರ ಗುರು ಗೋಪಾಲ್ ಭಟ್ಟನಿಗೆ ಕೊಡ್ತಾರೆ. ಈ ರೀತಿ ಕಡೆಗೆ ರಾಧಾರಾಣಿಗೆ ಕೊಡ್ತಾರೆ. ಇಲ್ಲಿ ಅವ್ರ ಧೋತಿ, ಅಲ್ಲಿ ಹೋಗೋದು ಯಾರು ಮಂಜರೀಸ್, ಆಲ್ ಆರ್ ಮಂಜರೀಸ್. ಈ ಯಾರು ಗೋಸ್ವಾಮಿಗಳು ಮಂಜರಿ, ಶ್ರೀನಿವಾಸಾಚಾರ್ಯ ಮಂಜರಿ, ಎಲ್ಲರೂ ಮಂಜರೀಸ್. ಮಂಜರೀಸ್ ಅಂದ್ರೆ ಅಸಿಸ್ಟಿಂಗ್ ಸಖೀಸ್. ಹಾಗೆ ಅವಳು ಖುಷಿಯಾಗಿ ಒಂದು ಪಾನ್ ಕೊಡ್ತಾಳೆ ರಾಧಾರಾಣಿ. ಇದು ಪಾನ್ ಇಲ್ಲಿಯ ಪಾನಿಗೆಲ್ಲ, ದಿಸ್ ಇಸ್ ಟ್ರಾನ್ಸ್ಜೆಂಡಲ್ ಪಾನ್, ಸ್ಪಿರಿಚುವಲ್ ಪಾನ್. ಅದನ್ನು ಇಲ್ಲಿ ಹೇಗೆ ಅಂದ್ರೆ ಸಾರಿಯಲ್ಲಿ, ಇಲ್ಲಿ ಸಾರಿ ಕಟ್ಟುವಾಗ ಇಲ್ಲಿ ಇಲ್ಲಿ ಇಡ್ತಾರೆ ಅದನ್ನು. ಮತ್ತೆ ವಾಪಸ್ ಅವರು ಬರ್ತಾರೆ. ಎಲ್ಲಿಗೆ ಬರ್ತಾರೆ? ವಾಪಸ್ ಬೆಂಗಾಲಕ್ಕೆ ಬರ್ತಾರೆ. ಬಂದ ಕೂಡಲೇ ಖುಷಿಯಲ್ಲಿ ಇರ್ತಾರೆ ಅವರು. ಆಗ ಇಬ್ಬರು ಕೂಡ ಡ್ಯಾನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಡೀ ಊರೇ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ತಾರೆ. ಯಾವ ಯಾವ ಇದಕ್ಕೆ? ಕೀರ್ತನೆಗೆ. ಹರಿಯರಾಯ ನಮಃ, ಹರಿಯರಾಯ ನಮಃ, ಕೃಷ್ಣ ಯಾದವಾಯ ನಮಃ, ಯಾದವಾಯ ಮಾಧವಾಯ ಕೇಶವಾಯ ನಮಃ, ಗೋಪಾಲ್ ಗೋವಿಂದ ರಾಮ್ ಶ್ರೀ ಮಧುಸೂದನ, ಗಿರಿಧಾರಿ ಗೋಪಿನಾಥ್ ಮದನ ಮೋಹನ, ಶ್ರೀ ಚೈತನ್ಯ ನಿತ್ಯಾನಂದ ಶ್ರೀ ಅದ್ವೈತ ಸೀತಾ, ಹರಿ ಗುರು ವೈಷ್ಣವ ಭಗವತ ಗೀತಾ, ಶ್ರೀ ರೂಪ ಸನಾತನ ಭಟ್ಟ ರಘುನಾಥ, ಶ್ರೀ ಜೀವ ಗೋಪಾಲ ಭಟ್ಟ ದಾಸ ರಘುನಾಥ, ಏ ಚಾಯ್ ಗೋಸಾಯ್ ಕೋರಿ ಚರಣ ವಂದನ, ಜಹ ಹೋಯ್ತೆ ವಿಜ್ಞಾನ ಅಭಿಷ್ಟ ಪುರಾಣ. ಈಗ ಈ ವಿಷಯಕ್ಕೆ ಬರುವ ನಾವು. ಏ ಚಾಯ್ ಗೋಸಾಯ್ ಕೋರಿ ಚರಣ ವಂದನ ಅಂದ್ರೆ ನಾನು ಈ 6 ಗೋಸ್ವಾಮಿಗಳ ಚರಣಕ್ಕೆ ಬೀಳ್ತಾ ಇದ್ದೇನೆ. ಜಹ ಹೋಯ್ತೆ ವಿಘ್ನನಾಶ್ ಅಭಿಷ್ಟ ಪುರಾಣ, ಅವರಿಗೆ ನಾನು ಅಡ್ಡ ಬೀಳುವುದರಿಂದ ನನ್ನ ಎಲ್ಲ ವಿಘ್ನಗಳು, ಯಾವುದಕ್ಕೆ? ಟುವರ್ಡ್ಸ್ ಡಿವೋಷನ್, ಭಕ್ತಿಗೆ ಬರುವ ವಿಘ್ನಗಳು, ಅದೆಲ್ಲ ನಾಶವಾಗ್ತದೆ. ಮತ್ತೆ ಆಧ್ಯಾತ್ಮಿಕ ಇಚ್ಛೆಗಳು ಈಡೇರ್ತದೆ. ಈ ರೀತಿ ಹೇಳ್ತಾರೆ. ಹೇಗಿದೆ ಇವತ್ತು ಗೋಸ್ವಾಮಿಯ ಬಗ್ಗೆ ಭಾವಾರ್ಥದಲ್ಲಿ. ಮತ್ತೆ ನೆಕ್ಸ್ಟ್ 6ನೇ ಪ್ಯಾರ, ಹೇ ಚಾಯ್ ಗೋಸಾಯ್ ಜರ ಮುಹಿತ ರಾಧಾತ್ ತಾಸವರ ಪಾದರೇಣು ಮೋರ ಪಂಚಗ್ರಾಸ್. ಇದರ ಅರ್ಥ, ನಾನು ಯಾರ ಸೇವಕ? ಈ 6 ಗೋಸ್ವಾಮಿಗಳ ಯಾರು ಸೇವಕ ಇದ್ದಾರೆ ಅವನ ಸೇವಕ. 6 ಗೋಸ್ವಾಮಿಗಳ ಯಾರು ಸೇವೆ ಮಾಡ್ತಾರೆ ಅವನ ಸೇವಕ. ಸೇವಕನ 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 ಸೇವಕ. ದಾಸಾನು 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 ದಾಸ. ಇದು ಭಕ್ತಿ. ಭಕ್ತಿಯಲ್ಲಿ ನಾನು ಮಾಸ್ಟರ್ ಅಲ್ಲ, ನಾನು ಸೇವಕನ ಸೇವಕನ ಸೇವಕ. ಮತ್ತೆ ತಾಸಬರ ಪಾದರೇಣು ಮೂರ ಪಂಚಗ್ರಾಸ್. ಹಾಗಾಗಿ ಅವರ ಪಾದದ ಆ ಧೂಳು ಇದು ನನ್ನ ಊಟ. 5 ರೀತಿಯ ಫುಡ್ ಸ್ಟಫ್ಸ್, ಊಟ. ಮತ್ತೆ ನೆಕ್ಸ್ಟ್, ತಾಡೆರ ಚರಣ ಸೇವಿ ಭಕ್ತ ಜಾನೇವಾಸ್, ಜನ್ಮ ಜನ್ಮ ಹೇ ಅಭಿಲಾಷ್. ನಂಗೆ ಜನ್ಮ ಜನ್ಮದಲ್ಲಿ ಈ 6 ಗೋಸ್ವಾಮಿಗಳ ಈ 6 ಗೋಸ್ವಾಮಿಗಳು ಯಾರು ಸೇವೆ ಮಾಡಿದ್ದಾರೆ ಆ ಭಕ್ತರು, ಅವರ ಸಂಘ ಬೇಕು ನನಗೆ. ಅವರ ಸಂಘ ಬೇಕು. ಯಾರು ಈ ಗೋಸ್ವಾಮಿಗಳನ್ನು ಸೇವೆ ಮಾಡಿದ್ದಾರೆ ನೋಡಿ, ಈ ಗೋಸ್ವಾಮಿಗಳು ಎಷ್ಟು ಮುಖ್ಯ. ಮತ್ತೆ ಇನ್ನೊಂದು ಬರ್ತದೆ. ಯಾವುದು? ನೆಕ್ಸ್ಟ್ 8ನೇದು, ಏ ಚಾಯ್ ಗೋಸಾಯ್ ಜಬೆ ಪ್ರಜಾ ಕೊಯ್ಲೆ ಬಾಸ್
ರಾಧಾಕೃಷ್ಣ ನಿತ್ಯ ಲೀಲಾ ಕೋರಿಲಾ ಪ್ರಕಾಶ್. ಈ 6 ಗೋಸ್ವಾಮಿಗಳು ವೃಂದಾವನದಲ್ಲಿ ಇರುವಾಗ ಅವರೆಲ್ಲ ಈ ಪವಿತ್ರವಾದ ಸ್ಥಳ, ಹೋಲಿ ಪ್ಲೇಸ್, ಅದನ್ನು ರಿವೀಲ್ ಮಾಡಿದವರೇ. ಮತ್ತೆ ರಾಧಾಕೃಷ್ಣರ ಆ ನಿತ್ಯವಾದ ಲೀಲೆಗಳನ್ನು, ಪಾಸ್ಟ್ ಇಟರ್ನಲ್ ಪಾಸ್ಟ್ ಟೈಮ್ಸ್ ಅನ್ನು ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದು ಚೇತನ್ ಬಾಬು ಅವರಿಗೆ ಕೊಟ್ಟ ಡ್ಯೂಟಿ. ಎಸ್, ಹಾಗಾಗಿ ಇಲ್ಲಿ ಈಗ ನಾನು ಈ ಗೋಸ್ವಾಮಿಗಳ ಬಗ್ಗೆ ಇದನ್ನೇ ನೋಡಿ. ಹಾಗಾಗಿ ಗೋಸ್ವಾಮಿಗಳ ಸೇವೆ ಯಾರು ಮಾಡಿದಾನೆ ಅವನ ಸೇವಕನಾಗಬೇಕು. ಗೋಸ್ವಾಮಿಗಳ ಸೇವೆ ಯಾರು ಮಾಡಿದ ಅವನ ಸೇವಕನಾಗಬೇಕು. ಈಗ ಪ್ರಭುಪಾದ್ ರಾಧಾ ದಾಮೋದರ ಟೆಂಪಲ್ ಅಲ್ಲಿ ಈಗ ರಿನೋವೇಷನ್ ಆಗಿದೆ. ಹಿಂದೆ ಅಂತಂದ್ರೆ ಪ್ರಭುಪಾದ್ ಇದು ಆ ಅಡಿಗೆ ರೂಮ್ ಇಂದ, ಕಿಚನ್ ಇಂದ ಎಕ್ಸಾಕ್ಟ್ 2 ಕೂಡ ಸಮಾಧಿ ಕಾಣ್ತಾ ಇತ್ತು. ಜೀವ ಗೋಸ್ವಾಮಿ ಸಮಾಧಿ ಮತ್ತೆ ರೂಪ ಗೋಸ್ವಾಮಿ ಸಮಾಧಿ. ಈಗ ಆಗುದಿಲ್ಲ, ಈಗ ಅಲ್ಲಿ ಕನ್ಸ್ಟ್ರಕ್ಷನ್ ಆಗಿದೆ ಹೊಸದು. ಈಗ 2 ವರ್ಷದಿಂದ ಅದು, ಮುಂಚೆ ಇರ್ಲಿಲ್ಲ. ಹಾಗೆ ಪ್ರಭುಪಾದಿಗೆ ಇನ್ಸ್ಪಿರೇಷನ್ ಬಂದದ್ದು ಫಸ್ಟ್ ಅವರ ಗುರು ಹೇಳುವಂತದ್ದು, ಎಸ್ ನೌ ಯು ಕ್ಯಾನ್ ಗೋ, ನೀನೀಗ ಪಾಶ್ಚಾತ್ಯ ದೇಶಕ್ಕೆ ಹೋಗ್ಬೋದು. ಮತ್ತೆ ಪ್ರಭುಪಾದ ಹೇಳ್ತಾರೆ, as soon as I got order from my guru, then I got order from 2 Goswamis, none other than Rupa Goswami and Jiva Goswami. Their eyes were like lotus petals. ಪ್ರಭುಪಾದ ಹೇಳ್ತಾರೆ, ಅವರಿಂದ ನನಗೆ ಆದೇಶ ಸಿಕ್ಕಿತು. Then I started my journey towards ವೆಸ್ಟರ್ನ್ ಕಂಟ್ರಿ, ಅಮೆರಿಕಕ್ಕೆ ಹೋದರು. ಹಾಗಾಗಿ ಇವರು ಮಾಮೂಲಿ ಅಲ್ಲ. ಅಂದ್ರೆ ಗೋಸ್ವಾಮಿ ಅಂದ್ರೆ ಮಾಮೂಲಿ ಅಲ್ಲ. ಗೋಸ್ವಾಮಿ ಅಂದ್ರೆ ಒನ್ ಹ್ಯಾಸ್ ಟೋಟಲಿ ಕಂಟ್ರೋಲ್ ಓವರ್ ಈ ಸೆನ್ಸಸ್. ಅದರಲ್ಲಿ ಹೇಳ್ತಾ ಇದ್ದಾರೆ ಪೂರ್ತಿ. ಹಾಗಾಗಿ ಇಲ್ಲಿ ಪ್ರಭುಪಾದ್ ಇಲ್ಲಿ ಅನುವಾದದಲ್ಲಿ ಮಾಧವೇಂದ್ರ ಪುರಿ ಬಗ್ಗೆ ಹೇಳ್ತಾರೆ. ಈಗ ಈ ಮಧ್ಯಲೀಲೆ 4ನೇ ಅಧ್ಯಾಯದಲ್ಲಿ ಚೇತನ್ ಮಹಾಪ್ರಭು ಹೇಳುವಂತದ್ದು ನಿತ್ಯಾನಂದ ಪ್ರಭುಗೆ, ಅಲ್ಲಿ ಮಾಧವೇಂದ್ರ ಪುರಿಯ ಆ ಶುದ್ಧ ಭಕ್ತಿಯನ್ನು ಚೇತನ್ ಮಹಾಪ್ರಭು ಮೆಚ್ಚುತ್ತಾರೆ, ಪ್ರೇಸ್ ಮಾಡ್ತಾರೆ. ಹಾಗೆ ಚೇತನ್ ಮಹಾಪ್ರಭು ಆ ಮಾಧವೇಂದ್ರ ಪುರಿ ಬರ್ದಂತ ಕೆಲವು ವರ್ಸಸ್ ಅನ್ನು ರಿಸೈಟ್ ಮಾಡುವಾಗ ಅವರು ಆ ಒಂದು ಭಾವ ಭರವಸೆಗೆ ಹೋಗ್ತಾರೆ, ಎಕ್ಸ್ಟ್ರಾಕ್ಟಿವ್ ಮೂಡ್ಗೆ ಹೋಗ್ತಾರೆ. ಆಗ ತುಂಬಾ ಜನ ಅಲ್ಲಿ ಸೇರಿರ್ತಾರೆ. ಆಗ ಅವರನ್ನೇ ಅವರು ಚೆಕ್ ಮಾಡ್ತಾರೆ, ಮತ್ತೆ ಅವರು ಅಲ್ಲಿಗೆ ನಿಲ್ಲಿಸ್ತಾರೆ. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು ಓನ್ಲಿ 3 ಪೀಪಲ್, ಯಾರೆಲ್ಲ ಮಾಧವೇಂದ್ರ ಪುರಿ, ಚೈತನ್ಯ ಮಹಾಪ್ರಭು ಮತ್ತು ರಾಧಾರಾಣಿ, ಇವರು 3 ಮಹಾಭಾವಕ್ಕೆ ಹೋದವರು. ಭಾವ ಅಲ್ಲ, ಮಹಾಭಾವ, ಟ್ರಾನ್ಸ್ಡೆಂಟಲ್ ಮ್ಯಾಡ್ನೆಸ್, crying out loudly for Krishna with separation. ಇದು ಮಾಮೂಲಿ ಅಲ್ಲ, ತುಂಬಾ ಟಾಪ್ ಲೆವೆಲ್ ಇದು ಮಾಧವೇಂದ್ರ ಪುರಿ ಭಕ್ತಿ. ನಮಗೆ ಅಂತ ಅದು ಎಂತ ಹೇಳುವಂತ ನಮ್ಗೆ ಅರ್ಹತೆ ಕೂಡ ಇಲ್ಲ ಮಾಧವೇಂದ್ರ ಪುರಿ ಬಗ್ಗೆ, ಅಷ್ಟು ಉನ್ನತ ಮಟ್ಟದ ಭಕ್ತಿ ಅವರದು. ಹಾಗೆ ಇಲ್ಲಿ ಈ ಎಕ್ಸೈಟೆಡ್ ಲವ್ ಅಂದ್ರೆ ಮಾಧವೇಂದ್ರ ಪುರಿ ಅಂತ ಚೇತನ್ ಮಹಾಪ್ರಭು ಹೇಳುವಂತದ್ದು. ಭಾವ ಬರೋದು ಅಂದ್ರೆ ಮಾಧವೇಂದ್ರ ಪುರಿ, ಆ ವರ್ಡಿಗೆ ಸೂಟ್ ಆಗುವುದು ಮಾಧವೇಂದ್ರ ಪುರಿ. ಹಾಗೆ ಮಾಧವೇಂದ್ರ ಪುರಿಯನ್ನು ಗ್ಲೋರಿಫೈ ಮಾಡ್ತಾ ಇದ್ದಾರೆ.
ಹಾಗೆ ಈಗ ನಮ್ಮ ಈ ಭಗವದ್ ಪುಸ್ತಕದಲ್ಲಿ ನೀವು ನೋಡಬಹುದು ಸಂಪ್ರದಾಯದು. ಒಂದು ನಿಮಿಷ, ಎಸ್, ಇಲ್ಲಿ ಬರ್ತದೆ ಸಂಪ್ರದಾಯದು 32nd ಪೇಜ್. ಎಸ್, 32nd ಪೇಜ್ ಕನ್ನಡ ಪುಸ್ತಕದಲ್ಲಿ. ಅಲ್ಲಿ ಲಕ್ಷ್ಮೀಪತಿ, ಮಧ್ವ ಸಂಪ್ರದಾಯದಲ್ಲಿ ಲಕ್ಷ್ಮೀಪತಿ ಬರ್ತದೆ, ಮತ್ತೆ ಮಾಧವೇಂದ್ರಪುರಿ. ಮಾಧವೇಂದ್ರಪುರಿ ಕೂಡ ಮಧ್ವ ಸಂಪ್ರದಾಯ. ಮತ್ತೆ ಬರುವುದು ಈಶ್ವರಪುರಿ. ಈಗ ಲಕ್ಷ್ಮೀಪತಿ ತನಕ ಕೃಷ್ಣನನ್ನು ಮಾತ್ರ ಬರ್ಸಿ. ಈಗ ಕೂಡ ನೀವು ಉಡುಪಿಗೆ ಬನ್ನಿ, ನಾನು ನಿನ್ನೆ ಹೋಗಿದ್ದೆ, ಕೃಷ್ಣ ಮಾತ್ರ. ಆದ್ರೆ ಆ ಡಿಸಬಿಲಿಟಿ ಅಸೋಸಿಯೇಷನ್ ಅಲ್ಲಿ ನೆಕ್ಸ್ಟ್ ಬರುವಂತದ್ದು ಮಾಧವೇಂದ್ರಪುರಿ, ಇದು ಮಧ್ವಾಚಾರ್ಯ ಸಂಪ್ರದಾಯದಲ್ಲಿ ಬರುವಂತದ್ದು. ಅವರು ಎಂತ ಮಾಡಿದ್ರು? ರಾಧಾಕೃಷ್ಣ ಪ್ರಾಣಮೋರ ಜುಗಲ ಕಿಶೋರ್, ರಾಧಾಕೃಷ್ಣ ಪ್ರಾಣಮೋರ ಜುಗಲ ಕಿಶೋರ್. ರಾಧಾ ಮತ್ತೆ ಕೃಷ್ಣ ಈ ಕಾಂಬಿನೇಷನ್ ಅಲ್ಲಿ ಮಾಧವೇಂದ್ರಪುರಿ ಸ್ಟಾರ್ಟ್ ಮಾಡಿದ್ರು. ಈಗ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ, ನಮ್ಮ ಸಂಪ್ರದಾಯ ಹೆಸರು ಗೌಡಿ ಅಂದ್ರೆ ವರ್ಷಿಪಿಂಗ್ ರಾಧಾರಾಣಿ. ಹಾಗೆ ಮಾಧವೇಂದ್ರಪುರಿ ರಾಧಾ ಮತ್ತು ಕೃಷ್ಣನನ್ನು ಇಬ್ಬರನ್ನು ಪೂಜೆ ಮಾಡ್ತಾರೆ. ಹಾಗಾಗಿ ಅದಕ್ಕೋಸ್ಕರ ಮಾಧವೇಂದ್ರಪುರಿಯನ್ನು ರೂಟ್ ಆಫ್ ಎಕ್ಸ್ಟ್ಯಾಟಿಕ್ ಲವ್, ರೂಟ್ ಅಂದ್ರೆ ಬುಡ, ಎಕ್ಸ್ಟ್ಯಾಟಿಕ್ ಲವ್ ಇದು ಬುಡ ಯಾರಂದ್ರೆ ಮಾಧವೇಂದ್ರಪುರಿ. ಅವರು ಸ್ಟಾರ್ಟ್ ಮಾಡಿದ್ರು, ತಂದದ್ದು. ಇಲ್ಲಿ ಅದನ್ನೇ ಹೇಳ್ತಾರೆ ಯಾರು? ಶ್ರೀಲ ಭಕ್ತಿವೇದಾಂತ ಸರಸ್ವತಿ ಠಾಕೂರ್ ಮಾಧವೇಂದ್ರಪುರಿಗೆ ಆ ರೀತಿ ಹೇಳ್ತಾರೆ. ಹಾಗಾಗಿ ಮಾಧವೇಂದ್ರಪುರಿಯ ಸಂಪ್ರದಾಯ ನಾವು ಕನೆಕ್ಟ್ ಆಗದಿದ್ರೆ ನಮ್ಗೆ ಈ ಎಕ್ಸ್ಟ್ಯಾಟಿಕ್ ಲವ್ ಬರುವುದಿಲ್ಲ. ಎಕ್ಸ್ಟ್ಯಾಟಿಕ್ ಲವ್ ಬರಬೇಕಿದ್ರೆ ಮಾಧವೇಂದ್ರಪುರಿಯ ಇದಕ್ಕೆ ಕನೆಕ್ಟ್ ಆಗಬೇಕು, ಡಿಸಿಪ್ಲಿಕ್ ಸಕ್ಸೆಷನ್. ಎಕ್ಸ್ಟ್ಯಾಟಿಕ್ ಲವ್ ಇಲ್ಲಿ ಶ್ರೀಲ ಭಕ್ತಿವೇದಾಂತ ಸರಸ್ವತಿ ಠಾಕೂರ್ ಅದನ್ನು ಹೇಳ್ತಾ ಇದ್ದಾರೆ. ಎಸ್, ಮತ್ತೆ ಬರುವಂತದ್ದು ಗೋಸಾನಿ. ಈಗ ನಾನು ಹೇಳಿದೆ ಅದು ಗೋಸಾನಿ ಬಗ್ಗೆ. ಯಾವುದು? ಹರಿಹರಾಯ ನಮ, ಅದರಲ್ಲಿ 8 ಪ್ಯಾರ ಹೇಳಿದೆ. ಅದರಲ್ಲಿ 5th, 6th, 7th, 8th, 4th ಕೂಡ ಅದರಲ್ಲಿ ಈ 6 ಗೋಸ್ವಾಮಿಗಳ ಹೆಸರು ಬರ್ತದೆ. ಮತ್ತೆ ಪರ್ಟಿಕ್ಯುಲರ್ಲಿ 5, 6, 7, 8 ಗೋಸ್ವಾಮಿ. ಹಾಗಾಗಿ ಗೋಸ್ವಾಮಿ ಅಂದ್ರೆ ಈಸ್ ಅ ಪರಮಹಂಸ. ಅವನಿಗೆ ಇಂದ್ರಿಯ ಸುಖ ಇಲ್ಲ ಅಂತ. ಪರಮಹಂಸ ಅಂದ್ರೆ ಟೋಟಲಿ ಎಂಗೇಜಿಂಗ್ ಇನ್ ಸೆನ್ಸಸ್ ಟು ಕೃಷ್ಣ ಸರ್ವಿಸ್. ಹಾಗೆ ಪರಮಹಂಸ ಕೂಡ ಹೇಳ್ಬಹುದು, ಗೋಸಾನಿ ಕೂಡ ಹೇಳ್ಬಹುದು. ಹಾಗಾಗಿ ಇಲ್ಲಿ ಹೇಳುವಂಥದ್ದು ನಮ್ಮ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾವಾಗ? ಅನ್ಲೆಸ್ ಯು ಎಂಗೇಜ್ ಇನ್ ಟು ದಿ ಸರ್ವಿಸ್ ಆಫ್ ದಿ ಲಾರ್ಡ್. ಋಷಿಕೇಶ ನಮ್ಮ ಇಂದ್ರಿಯಗಳನ್ನು ಭಗವಂತನ ಸೇವೆಗೆ ತೊಡಗಿಸಬೇಕು, ಆಗ ಮಾತ್ರ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ. ಆ ಗೋಸ್ವಾಮಿ ಅಂದ್ರೆ ಯಾರು? ಗೋಸ್ವಾಮಿಗಳು ಪ್ರಾಕ್ಟಿಕಲ್ ಆಗಿ ಇದನ್ನು ಮಾಡಿದ್ದಾರೆ. ವೃಂದಾವನದಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡಿದ್ದಾರೆ. They were busy. Rupa Goswami, Sanatana ಮತ್ತು ಜೀವ ಗೋಸ್ವಾಮಿ, they were busy in writing. ಎಷ್ಟು ಬರೆದಿದ್ದಾರೆ. ಈಗ ಪ್ರಭುಪಾದ
ಪ್ರಭುಪಾದ್ ಈ 6 ಗೋಸ್ವಾಮಿಗಳು, 6 ಅಲ್ಲ, ಒಟ್ಟಿಗೆ 15 ಪ್ರೀವಿಯಸ್ ಆಚಾರ್ಯರು. ಈಗ ರಾಧಾ ದಾಮೋದರ ಟೆಂಪಲ್ ಅನ್ನು ಎಸ್ಟಾಬ್ಲಿಷ್ ಮಾಡಿದ್ದು ಜೀವ ಗೋಸ್ವಾಮಿ. ಅಲ್ಲಿ ಈ 6 ಗೋಸ್ವಾಮಿಗಳು ಮೀಟಿಂಗ್ ಮಾಡ್ತಾ ಇದ್ರಂತೆ. ಸೊ ಇಸ್ಕಾನ್ ಅವರಿಗೆ ಈ ರಾಧಾ ದಾಮೋದರ ಟೆಂಪಲ್ ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಪ್ರಾಮಿನೆಂಟ್ ಪ್ಲೇಸ್ ಇನ್ ದ ಯೂನಿವರ್ಸ್. ಯಾಕೆ? ಆ ಭಕ್ತಿ ಸ್ಟಾರ್ಟ್ ಆದ ಅಲ್ಲಿಂದ. ಭಕ್ತಿ ಸ್ಟಾರ್ಟ್ ಆದ ಅಲ್ಲಿಂದ. ಈ 6 ಗೋಸ್ವಾಮಿಗಳು ಅಲ್ಲಿ ಮೀಟಿಂಗ್ ಮಾಡ್ತಾ ಇದ್ರು. ಹೌ ಟು ಎಸ್ಟಾಬ್ಲಿಷ್ ಚೈತನ್ಯ ಮಹಾಪ್ರಭುಸ್ ಮೂವ್ಮೆಂಟ್. ಈ ಚೈತನ್ಯ ಮಹಾಪ್ರಭು ಮೂವ್ಮೆಂಟ್ ಅನ್ನು ಹೇಗೆ ಮುಂದೆ ಕೊಂಡು ಹೋಗುವಂತದ್ದು. ಮತ್ತೆ ಈ ಪ್ರೀವಿಯಸ್ ಆಚಾರ್ಯರು 6 ಗೋಸ್ವಾಮೀಸ್, ಲೋಕನಾಥ್ 7th ಗೋಸ್ವಾಮಿ ಲೋಕನಾಥ್ ಗೋಸ್ವಾಮಿ, 8th ಗೋಸ್ವಾಮಿ ಕೃಷ್ಣಾಸ್ ಕವಿರಾಜ್ ಗೋಸ್ವಾಮಿ, ಮತ್ತೆ ಶ್ರೀನಿವಾಸಾಚಾರ್ಯ, ರಾಮಚಂದ್ರ, ನರೋತ್ತಮ ದಾಸ್ ಠಾಕೂರ್, ವಿಶ್ವನಾಥ್ ಚಕ್ರವರ್ತಿ ಠಾಕೂರ್, ಬಲದೇವ್ ವಿದ್ಯಾಭೂಷಣ್, ಮತ್ತೆ ಶ್ರೀಲಾ ಭಕ್ತಿ ವಿನೋದ್ ಠಾಕೂರ್, ಶ್ರೀಲ ಭಕ್ತಿ ಠಾಕೂರ್, ಎಲ್ಲ ಪ್ರೀವಿಯಸ್ 15 ಆಚಾರ್ಯರು ಅವರು ಬರೆದಂತ ಈ ಪುಸ್ತಕಗಳನ್ನು ಪ್ರಭುಪಾದ್ ಓದಿ ನಮ್ಗೆ ಭಾವಾರ್ಥವನ್ನು ಕೊಟ್ಟಿದ್ದಾರೆ. ಈಗ ಅದನ್ನು ಓದುವಂಥದ್ದು ಸುಲಭದ ಕೆಲಸ ಅಲ್ಲ. ಒಂದು ಆಚಾರ್ಯರದು ಒಂದು ಪುಸ್ತಕ ನಮಗೆ ಓದಲಿಕ್ಕೆ ಆಗ್ಲಿಕ್ಕಿಲ್ಲ. ಎಲ್ಲ ಸಂಸ್ಕೃತದಲ್ಲಿ ಉಂಟು. ಪ್ರಭುಪಾದ್ ವಾಸ್ ಎ ಸಂಸ್ಕೃತ ಪಂಡಿತ್. He was scholar, but he was humble. More than scholar, he was a relaxed devotee. ಏಕೆಂದ್ರೆ ಒಬ್ಬ ಸಂಸ್ಕೃತದಲ್ಲಿ ವಿದ್ವಾನಾಗಿ ಅವನಿಗೆ ಈ ಟ್ರಾನ್ಸ್ಲೇಷನ್ ಮಾಡುವ ಕೆಲಸ ಕೊಟ್ಟದ್ದು. 1 ವರ್ಷದಲ್ಲಿ 1 ಚಾಪ್ಟರ್ ಕೂಡ ಆಗ್ಲಿಲ್ಲ. ನೀವೆಣಿಸಿ, ಸಂಸ್ಕೃತ ವಿದ್ವಾನ್. ಹಾಗೆ ವಿದ್ವತ್ವಿಂದ ನಮಗೆ ಅದನ್ನು ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಒಮ್ಮೆ ಎಂತ ಆಗ್ತದೆ ಅಂದ್ರೆ, ಪ್ರಭುಪಾದ್ ರಾತ್ರಿ 12ರಿಂದ 5 ಗಂಟೆ ತನಕ ಬರಿತಾ ಇದ್ರು. ಹಾಗೆ ಒಂದ್ ದಿವಸ 3 ಪೇಜ್ ಬರೀತಾರೆ, ಒಂದ್ ದಿವಸ 4 ಪುಟ, 3 ಪುಟ, 2 ಪುಟ, 1 ಪುಟ, ಕೆಲವು ಸಲ 1 ಪ್ಯಾರ, ಕೆಲವು ಸತಿ 2 ಪ್ಯಾರ, ಕೆಲವು ಸತಿ ಸಣ್ಣ ಪ್ಯಾರ, ಈ ರೀತಿ ಬರೀತಾ ಇದ್ರು. ಒಂದ್ ದಿವಸ 2 ಸೆಂಟೆನ್ಸ್ ಬರೀತಾರೆ. ಹಾಗೆ ಶಿಷ್ಯಗಳು ಒಂದು, ಪ್ರಭುಪಾದ್ ನಿನ್ನೆ ನೀವು ಏನು ಬರೀರಿಲ್ಲ. ಪ್ರಭುಪಾದ್ ಒಂದು, ದಿಸ್ ಇಸ್ ನಾಟ್ ABCD. Yesterday I got only this much realization, that's it. ಹಾಗಾಗಿ ಅದರಲ್ಲಿ ಸಂಧಿ ವಿಚ್ಛೇದ್, ಪದಾರ್ಥೋಕ್ತಿ ಈ ರೀತಿಯಲ್ಲಿ ಇರ್ತದೆ ಸಂಸ್ಕೃತದಲ್ಲಿ, ಮಾಮೂಲಿ ಅಲ್ಲ. ವಾಕ್ಯ ಯೋಜನ, ಇದನ್ನೆಲ್ಲ ಅರ್ಥ ಮಾಡಿ ಈ 15 ಆಚಾರ್ಯರು ಬರ್ದಂತ ಎಲ್ಲ ಅದಕ್ಕೆ ರಿಲೇಟೆಡ್ ಓದಿ ಮತ್ತೆ ಕೊಡುವಂಥದ್ದು ಇದು ಮಾಮೂಲಿ ಕೆಲಸ ಅಲ್ಲ, ಮಾಮೂಲಿ ಕೆಲಸ ಅಲ್ಲ. ಹಾಗಾಗಿ ಪ್ರಭುಪಾದ್ ನಿಮ್ಗೆ ಇಂಪಾರ್ಟೆನ್ಸ್ ಗೊತ್ತಿಲ್ಲ. ಇವತ್ತು ಬೆಳಿಗ್ಗೆ ಕೂಡ ಹೇಳಿದೆ, ಮಾಮೂಲಿ ಜನ ಅಲ್ಲ ಪ್ರಭುಪಾದ್. ನೀವು ಪ್ರಭುಪಾದ್ ಅನ್ನೋದು ಮಾಮೂಲಿ ಜನ ಅಂತ ಭಾವಿಸಬೇಡಿ. ಸೋ ಪವರ್ಫುಲ್. ಈ ಎಂತ ಹೇಳೋದು, 1 ನಾಲಿಗೆ ಸಾಲದು ಅವರನ್ನು ಗ್ಲೋರಿಫೈ ಮಾಡ್ಲಿಕ್ಕೆ. 1 ನಾಲಿಗೆ ಸಾಲದು. ಈ ಸೋ ಗ್ರೇಟ್, ಈ ಸೋ ಗ್ರೇಟ್. ಹಾಗಾಗಿ ಈ ಗೋಸ್ವಾಮಿಗಳು ಮಾಮೂಲಿ ಅಲ್ಲ, ಪ್ರಭುಪಾದ್ ಕೂಡ ಮಾಮೂಲಿ ಅಲ್ಲ. ಹಾಗೆ ಗೋಸ್ವಾಮಿಗಳು ಇಂಡಿಕೇಟ್ ಮಾಡಿದರು ಪ್ರಭುಪಾದಿಗೆ, ಎಸ್ ನೌ ಯು ಕ್ಯಾನ್ ಸ್ಟಾರ್ಟ್. ಮತ್ತೆ ಪ್ರಭುಪಾದ್ ಸ್ಟಾರ್ಟ್ ಮಾಡಿದ. I got order from my spiritual master and I got order from Goswamis. Then I started. ಈ ರೀತಿ ಹೇಳ್ತಾರೆ ಪ್ರಭುಪಾದ್. ಹಾಗಾಗಿ ಗೋಸ್ವಾಮಿ ಅಂದ್ರೆ ಎಂತ? ಗೋಸ್ವಾಮಿ ಅಂದ್ರೆ one who is having complete control over his senses. ಇಂದ್ರಿಯಗಳನ್ನು ಭಗವಂತನ ಸೇವೆಗೆ ಮಾತ್ರ ಇಡುವಂಥದ್ದು, ಬೇರೆ ಯಾವುದಕ್ಕಲ್ಲ. ದಿಸ್ ಇಸ್ ಗೋಸ್ವಾಮಿ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದ್. ಹಾಗಾಗಿ ದ ಬೋನಫೈಡ್ ಸ್ಪಿರಿಚುವಲ್ ಮಾಸ್ಟರ್ ಈಗ ಪ್ರಭುಪಾದ್ ಇಸ್ ಗೋಸ್ವಾಮಿ.
ಗೋಸ್ವಾಮಿ ಅಂದ್ರೆ ಎಂತ? ಈ ಬೋನಫೈಡ್ ಸ್ಪಿರಿಚುವಲ್ ಮಾಸ್ಟರ್ ಅಂದ್ರೆ ಎಂತ? One has full control over senses and engages 24 hours, 24 ಗಂಟೆ in a day for Lord service. ಯಾರ ಸರ್ವಿಸ್ಗೆ? ಕೃಷ್ಣನ ಸೇವೆಗೆ. This is ಗೋಸ್ವಾಮಿ. ಇದು ಗೋಸ್ವಾಮಿ. 24 ಗಂಟೆ ಅವನ ಇಂದ್ರಿಯಗಳನ್ನು ಭಗವಂತ ಸೇವೆಗೆ ತೊಡಗಿಸುವಂತದ್ದು. This is bonafide spiritual master. This is ಗೋಸ್ವಾಮಿ. ಅಂತವನನ್ನು ಗೋಸ್ವಾಮಿ ಹೇಳ್ಬೋದಂತೆ. ಅಂತವನನ್ನು ಹೇಳ್ಬೋದು, ಎಲ್ಲರನ್ನು ಹೇಳುವುದಲ್ಲ. ಆದ್ರೆ ಪ್ರಭುಪಾದ ಇಲ್ಲಿ ಹೇಳ್ತಾರೆ, ಈಗ ವೃಂದಾವನದಲ್ಲಿ ನಾನು ಗೋಸ್ವಾಮಿ ಫ್ಯಾಮಿಲಿಗೆ ಹುಟ್ಟಿದವ. ಈಗ ಒಬ್ಬ ಕ್ರಿಕೆಟ್ ಪ್ಲೇಯರ್ ಕೂಡ ಇದ್ದ ಗೋಸ್ವಾಮಿ. ತುಂಬಾ ಮಂದಿ ಇದ್ದಾರೆ, ಪೊಲಿಟಿಷಿಯನ್ ಇದ್ದಾರೆ, ನ್ಯೂಸ್ ಇದ್ದಾರೆ. ಗೋಸ್ವಾಮಿ ನಾನು ಗೋಸ್ವಾಮಿ ಫ್ಯಾಮಿಲಿ ಅಲ್ಲ. ಗೋಸ್ವಾಮಿ ಮೀನ್ಸ್ ದಿಸ್. ಗೋಸ್ವಾಮಿ ಅಂದ್ರೆ ಇದು. ಎಸ್, ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ. ಎಸ್, ಯಾವ ಪ್ರಶ್ನೆದಲ್ಲಿ ಕೇಳ್ಬೋದು. ಹರೇ ಕೃಷ್ಣ, ಯಾವ ಪ್ರಶ್ನೆ ಉಂಟಾ? ಹರೇ ಕೃಷ್ಣ, ಪ್ರಶ್ನೆದಲ್ಲಿ ಕೇಳಬಹುದು. ಓಕೆ, ನಾವು ಮುಕ್ತಾಯ ಮಾಡುವ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು.